This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty. ನಮಸ್ಕಾರ. ಕರಾವಳಿ ಕರ್ನಾಟಕದ ನಾಡಿಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ನೋಡುವಂಥ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಶಶಿ ಡಿಟರ್ಜೆಂಟ್ ಪ್ರೆಸೆಂಟ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ನಮ್ಮ ಟಿವಿಯಲ್ಲಿ ಆಗ್ತಾ ಇದೆ. ಎಲ್ರಿಗೂ ಉತ್ಸುಕತೆ, ಯಾವಾಗ ಫಿನಾಲೆ, ಫೈನಲಿಸ್ಟ್ ಯಾರು ಅಂತ. ಸೊ ಫೈನಲ್ ಎಪಿಸೋಡ್ ಆಫ್ ಸೆಮಿಫಿನಾಲೆ. ಈ ಒಂದು ಎಪಿಸೋಡ್ ಆದಮೇಲೆ ನಮ್ಮ ಫೈನಲ್ಸಿಗೆ ಹೋಗುವಂಥ ಮಮ್ಮೀಸ್ ಯಾರು ಅಂತ ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ. ಸೊ ಹೊಸ ಎಪಿಸೋಡ್ಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಮೈನ್ ಸ್ಪಾನ್ಸರ್ಸ್ ಆಗಿರುವಂತಹ ಶಶಿ ಡಿಟರ್ಜೆಂಟ್, ಶಶಿಯ ಹೆಸರಿದ್ದಲ್ಲಿ ಕೊಳೆಯ ಮಾತೆಲ್ಲಿ. ಎಸ್, ಈ ಟ್ಯಾಗ್ಲೈನ್ನ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಪೋರ್ಟನ್ನು ನೀಡಿದ್ದಾರೆ, ಅವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8 ಇಸ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್, ಅಸ್ತ್ರ ಗ್ರೂಪ್, ಸದ್ಗುರು ಆಯುರ್ವೇದಿಕ್ ಗ್ರಾಮ್ ಫ್ಲವರ್ ಸೋಪ್ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ನಮ್ಮ ಎಲ್ಲ ಸ್ಪಾನ್ಸರ್ಸಿಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾ ನಮ್ಮ ಹೊಸ ಎಪಿಸೋಡಿಗೆ ನಿಮಗೆ ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಅಮ್ಮ ಅನ್ನುವಂತಹ 2 ಅಕ್ಷರಕ್ಕೆ ಬಹಳಷ್ಟು ಉತ್ತಮವಾದಂಥ, ಬಹಳಷ್ಟು ಮಹೋನ್ನತವಾದಂತಹ ಸ್ಥಾನವನ್ನು ಕೊಡ್ತೇವೆ. ಮದುವೆ ಆದ ನಂತರ ಹೆಣ್ಮಕ್ಳಿಗೆ ಅವರ ಜೀವನದಲ್ಲಿ ಫ್ಯಾಮಿಲಿ ಮೆಂಬರ್ಸೇ ಜಾಸ್ತಿ ಆಗ್ತಾರೆ, ಅವರ ಜೀವನಕ್ಕೆ ಪ್ರಾಮುಖ್ಯತೆ ಕೊಡೋದು ಬಹಳಷ್ಟು ಕಡಿಮೆ. ಅಂತಹ ದಿನಗಳಲ್ಲಿ ನಮ್ಮ ಟಿವಿಯಲ್ಲಿ ಒಂದು ಹೊಸ ಕಾರ್ಯಕ್ರಮ ಶುರು ಆಗುತ್ತೆ, ಡಾನ್ಸ್ ಮಮ್ಮಿ ಡಾನ್ಸ್ ಅಂತ. ಪ್ರಪ್ರಥಮವಾದಂಥ ಸೀಸನ್ಗೆ ಬಂದಂಥ ರೆಸ್ಪಾನ್ಸ್ ಅತ್ಯುತ್ತಮವಾಗಿ ಬಂದಿತ್ತು. ಸೊ ಅದೇ ರೀತಿಯಲ್ಲಿ ಹಂತ ಹಂತವಾಗಿ ಬೆಳೀತಾ ಇವತ್ತು ನಾವು 8ನೇ ಸೀಸನ್ನಲ್ಲಿದ್ದೇವೆ. 8ನೇ ಸೀಸನಲ್ಲಿ ಆಡಿಷನ್ಸಿಗೆ ಬಂದು ನೆಕ್ಸ್ಟ್ ರೌಂಡಿಗೆ ಹೋಗಿ ಮತ್ತೆ ಸಿಲೆಕ್ಟ್ ಆಗಿ ಇವತ್ತು ಸೆಮಿಫೈನಲ್ಸಲ್ಲಿ ಇರುವಂತಹ ಫೈನಲಿಸ್ಟ್ ಮಮ್ಮೀಸ್ ಕಾದಾಡ್ತಾ ಇದ್ದಾರೆ, ಡಾನ್ಸ್ ಮಾಡ್ತಾ ಇದ್ದಾರೆ, ಎನರ್ಜಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಮುಂಬರುವಂಥ ಫೈನಲ್ಸಲ್ಲಿ ಅವರ ಹೆಸರು ಇರಬೇಕು ಅಂತ ಹೇಳಿ. ಸೊ ಇರುವಂಥ ಎಲ್ಲ ಸೆಮಿಫೈನಲ್ಸ್ ಮಮ್ಮೀಸಿಗೂ ಆಲ್ ದ ಬೆಸ್ಟ್. ಯಾಕಂದರೆ ಈ ಎಪಿಸೋಡ್ನ ಎಂಡಲ್ಲಿ ಗೊತ್ತಾಗುತ್ತೆ ಕಾನ್ ಫೈನಲಿಸ್ಟ್ ಹೇ. ಈ ಪ್ರಶ್ನೆಗೆ ಉತ್ತರ ಈ ಎಪಿಸೋಡ್ನ ಎಂಡಲ್ಲಿ ಸಿಕ್ಕೋದಾದರೂ ಕೂಡ ಆ ಎಪಿಸೋಡ್ನ ಉದ್ದಕ್ಕೂ ನಮಗೆ ಜಡ್ಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಜಡ್ಜಸನ್ನು ನಾವು ಕರಿಬೇಕಾಗತ್ತೆ, ಸ್ವಾಗತ ಮಾಡಬೇಕಾಗತ್ತೆ, ಹ್ಯಾಟ್ಸ್ ಆಫ್ ಒಂದು ಸೆಲ್ಯೂಟ್ ಕೊಡಬೇಕಾಗತ್ತೆ. ಯಾಕಂದರೆ ನಾನು ಯಾವಾಗಲೂ ಹೇಳೋದು, ಆ್ಯಂಕರ್ ಆಗಿ ಸ್ಟೇಜ್ ಮೇಲೆ ಬಡಬಡ ಮಾತಾಡೋದು ಕಷ್ಟ ಆದರೂ ಕೂಡ ಸೇಫ್ ಝೋನ್ ಅಪ್ಪ, ಏನಾದರೂ ಹೇಳಿ ಹೋಗ್ಬೋದು. ಆದರೆ ಜಜ್ಮೆಂಟ್ ಸೀಟಲ್ಲಿ ಕೂತ್ಕೊಂಡು ಜಜ್ಮೆಂಟ್ ಕೊಡೋದು ತುಂಬ 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 ಕಷ್ಟದ ವಿಷಯ. ಯಾಕಂದರೆ ಅವರ ಪ್ಲಸ್ ಮೈನಸ್ಗಳನ್ನು ಹೇಳ್ತಾ ಪರ್ಫೆಕ್ಟಾಗಿ ಎಲಿಜಿಬಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸನ್ನು ಫೈನಲ್ಸಿಗೆ ತಗೊಂಡು ಹೋಗೋದು ಹಾಗೂ ಫೈನಲ್ಸಲ್ಲಿ ಅವರ ಜಜ್ಮೆಂಟ್ ಕೊಡೋದು ತುಂಬ ಕಷ್ಟಕರವಾದಂಥ ಕೆಲಸ. ಆ ಕಷ್ಟಕರವಾದಂಥ ಕೆಲಸವನ್ನು ಇಷ್ಟದಿಂದ ಮಾಡುವಂಥ ನಮ್ಮ 2 ಜಡ್ಜಸ್. ಜೋರಾದ ಚಪ್ಪಾಳೆ, ಪ್ರಮೋದ್ ಆಳ್ವಾ ಸರ್ ಆ್ಯಂಡ್ ಎಲ್ಟನ್ ಜೆಫ್. ವೆಲ್ಕಮ್ ಒನ್ಸ್ ಅಗೇನ್. ನೋಡಿ, ಮುಖದಲ್ಲಿ ಏನು ಟೆನ್ಷನ್ ಇಲ್ಲ, ನಗು ಮುಖದ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಫೀಲಿಂಗ್ ಗೈಸ್? ಗುಡ್. ಸೆಮಿಫೈನಲ್ಸ್ ರೌಂಡಲ್ಲಿ ಆಗ್ತಾ ಇದೆ ಗ್ರೂಪ್ ರೌಂಡಲ್ಲಿ ಆಗ್ತಾ ಇದೆ ಸೆಲೆಬ್ರೇಷನ್ ಅನ್ನುವಂತಹ ಥೀಮ್, ಸಂಭ್ರಮಾಚರಣೆ. ಅದು ಯಾವ ರೀತಿಯ ಸಂಭ್ರಮಾಚರಣೆ ಕೂಡ ಆಗಿರ್ಬೋದು. ಅವರವರ ಥೀಮ್ನ ಜೊತೆಗೆ ಬಂದು ನಮ್ಮನ್ನು ಮನೋರಂಜಿಸುವ ಜೊತೆಗೆ ಮಾರ್ಕ್ಸನ್ನು ಕೂಡ ತಗೊಳ್ಬೇಕು. ಸೊ ಮಮ್ಮೀಸ್ ರೆಡಿ ಆಗಿದ್ದಾರೆ. ಆದರೆ ಅದರ ಮೊದಲು ನಮ್ಮ ಇಂತಹ ಒಂದು ವೇದಿಕೆಯಲ್ಲಿ ಪ್ರತಿ ವರ್ಷ ಮಮ್ಮೀಸ್ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ಹಿಂದಿನ ಸೀಸನ್ ಅಂದರೆ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7ನಲ್ಲಿ ಇಂಥದ್ದೇ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಸಾಮಾನ್ಯ ಪಾರ್ಟಿಸಿಪೆಂಟ್ ಆಗಿ ಬಂದು ಫಿನಾಲೆ ತನಕ ಇದ್ದು ವಿಜೇತರಾದಂತಹ ಪ್ರಿಯಾಂಕಾ ಹಾಗೂ ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಎಪಿಸೋಡಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ವೆಲ್ಕಮ್ ಟು ದ ಶೋ. ಅಕಲ್ಲ ಮೋನೆಡೆ ತೆಲ್ಕೆ ತುನಗ ಖುಷಿ ಆಪುನ್ ತಾಯ್ಪಂಡ ಪೋಯಿನ ಸೀಸನ್ ಅಕಲ್ಲ ಮೂಲಿತ್ತೇನು ಅಪ್ಪಗ ಅಕಲ್ನ ಮೋನೆಡೆ ತೆಲ್ಕೆ ಎತ್ತು ಖಾಲಿ ಮುಲ್ತುಡ್ಡು ಠಗ್ 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 ಹೊಂದಿತ್ತುಂಡು. ಇನಿ ಭಾರಿ ಖುಷಿ ಟೌಲ್ ಕುಲ್ದೇರದಾಯ್ಪಣ್ಣ ಆ ಸೀಸನ್ ಮುಗಿದುಂಡು ರಿಸಲ್ಟ್ ಬೈದುಂಡು. ಆಂಡ ಇನಿ ಅವೇ ಢಗ್ ಢಗ್ ಪೊಸಿಷನ್ ಟಿಪ್ಪು ನಂಚಿನ ಮಮ್ಮೀಸ್ ಎಂಕಲ್ನ ಬಿರವಡ್ದುಲ್ಲೇರು ಅಕ್ಕಲಿನ ವೇದಿಕೆಗೆ ಲೆಪ್ಪು ನಂಚಿನ ಸಮಯ. ಸಜೋರಾದ ಚಪ್ಪಾಳೆಯೊಂದಿಗೆ ವಿತ್ ಯೋರ್ ಪರ್ಮಿಷನ್ ವಿ ಸ್ಟಾರ್ಟ್ ದ ನ್ಯೂ ಎಪಿಸೋಡ್ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್
ಹೊಸ ಎಪಿಸೋಡ್ ಪ್ರಾರಂಭ ಆಗಿದೆ. ಆದರೆ ಸೆಲೆಬ್ರೇಷನ್ನ ಥೀಮ್ ಯಾವುದು ಅಂತ ನೀವು ಕಾಯ್ತಾ ಇದ್ರೆ, ಗಣೇಶೋತ್ಸವ, ಗಣೇಶ ಚತುರ್ಥಿ ಅನ್ನುವಂತಹ ಸೆಲೆಬ್ರೇಷನ್. ಯಾರಿಗೆ ಡಾನ್ಸ್ ಬರದೇ ಇದ್ರು ಕೂಡ ಗಣೇಶನೋತ್ಸವ ನಲ್ಪೊಡವ ಡಮ್ 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 ಅಂತ ಕೇಳಿದ ತಕ್ಷಣ ಕುಣಿಯುವಂಥದ್ದು ನಮ್ಮೆಲ್ಲರ ಒಂದು ರಕ್ತದಲ್ಲಿ ಬರುವಂಥದ್ದು. ಅಂಥ ಸೆಲೆಬ್ರೇಷನನ್ನು ಹಿಡ್ಕೊಂಡು ಆ ಥೀಮ್ನಲ್ಲಿ ಕುಣಿಕೆಯ ಜೊತೆಗೆ ಅವರ ಒಂದು ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಬರ್ತಾ ಇದ್ದಾರೆ ಸುಪ್ರೀತಾ ಅವರು ಅವರ ತಂಡದ ಜೊತೆಗೆ. ಸೊ ಜೈ ಗಣೇಶ ಮಾಡೋಣ ಈ ಎಪಿಸೋಡ್ಗೆ. ಅದೇ ರೀತಿಯಲ್ಲಿ ಗಣೇಶ್ ಚತುರ್ಥಿಯ ಒಂದು ಸೆಲೆಬ್ರೇಷನ್ ಸುಪ್ರೀತಿ ಅವರ ಜೊತೆಗೆ. ಒನ್ಸ್ ಅಗೇನ್ ಕ್ಯಾನ್ ವಿ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸುಪ್ರೀತಾ ವಿತ್ ಹರ್ ಗ್ರೂಪ್. सभी को गणेश चतुर्थी की शुभकामनाएं। क्या आपको पता है मेरे शहर में यह त्योहार कैसे मनाया जाता है? आइए देखते हैं। सर्वांगी सुंदर उदिशेंदुराची कंठी झळके माळ मुक्ता फळाची. जय देव जय देव जय देव जय देव जय मंगल मूर्ती हो श्री मंगल मूर्ती. दर्शन मात्रे मन कामना पूर्ती. जय देव जय देव. तेरे बिना मैं आदि स्तुताय कहाँ चला मैं. आकार लेने लगा ख्वाब मेरा, साकार होते रुका ख्वाब मेरा. मेरे अधूरे काज कर दे तू पूरे आज.
ಸುಪ್ರೀತಾಗೆ ಗೋಲ್ಡನ್ ಬಜರ್. ಸೂಪರ್ ಸೆಲೆಬ್ರೇಷನ್ ಅಂದ್ರೆ ಇದು ಈ ವೇದಿಕೆಡ್ ಏಪಡ್ದ ಕಾತೊಂದಿತ್ತ ಒಂಜಿ ಗೋಲ್ಡನ್ ಬಜರ್ ಬರೋಡು ಒಂದು. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಗಣಪತಿ ಬಪ್ಪಗೆ ಜೈ ಗಣೇಶ ಪನೊಂದು. ಈ ವೇದಿಕೆಡ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಎನ್ಮದ ಇಟ್ಟು ಫಸ್ಟ್ ಫೈನಲಿಸ್ಟ್ ಡಿಕ್ಲೇರ್ ಆಯ್ನಾರು ಸುಪ್ರೀತಾ. ಕಂಗ್ರಾಚುಲೇಷನ್ಸ್. ಗಣಪತಿ ಬಪ್ಪನ ಪವರ್ ಏತುಂಡು ತುಲೆ ಈರ್ನನೆ ಕರ್ಮು ಈರೆಗೆ ಕೊರೊಂದುಲ್ಲೆ ಬಟ್ ದಿಸ್ ಇಸ್ ಅ ಪವರ್ ಆಫ್ ಬ್ಲೆಸ್ಸಿಂಗ್ ತೆತ್ತಿಲೆ ಪೋನಾಗ ಎಂಕೆ ಕೊರ್ಲೆ ಅವೇ ಶೋ ಕುಡ್ದಿಲ್ಲ. ಸೊ ರಿಯಲಿ ಪರ್ಫಾರ್ಮೆನ್ಸ್ ಆವೊಂದಿಪ್ಪುನಾಗ ನಿಖಿಲ್ನ ಬ್ಲಾಸ್ಟ್ಲ ಆಂಡ್ ಅವಳು ಗೋಲ್ಡನ್ ಬಜರ್ಲ ಬತ್ತುಂಡು ಎಂಕ್ಲೆಗೆ ಏನೊಂದಿತ್ತು ಒಂದು ಗೋಲ್ಡನ್ ಬಜರ್ ರಿಯಲಿ ಬತ್ತನ ನಿಖಿಲ್ನ ಬ್ಲಾಸ್ಟ್ ಅಂದು ನಿಖಿಲ್ನ ಕನ್ಫ್ಯೂಷನ್ ಇತ್ತಾರ ಕನ್ಫ್ಯೂಷನ್ ಇತ್ತಾರೆ ಏಪ ಗೊತ್ತಾಯ್ನಿ ಬೊಕ ಆಂಡು ಯಾನ್ ಬಂದಾಗ ಗೊತ್ತಾಯ್ನಿ. ಸೊ ಕಂಗ್ರಾಚುಲೇಷನ್ಸ್. ಇಡೀ ಸೀಸನ್ದ ಫೈನಲಿಸ್ಟ್ ಸೆಲೆಬ್ರೇಷನ್ ಮಲ್ಪುನಾಕಲು ಫೈನಲಿಸ್ಟ್ ಪೋಪುನಾಕಲು ಏರಿಂದ ವೇಟ್ ಮಲ್ತೊಂದಿಪ್ಪುನಾಗ ಗೋಲ್ಡನ್ ಬಜರ್ ಬೈದುಂಡು ಪಂಡ ಸೀಸನ್ 8 ನ ಫಸ್ಟ್ ಫೈನಲಿಸ್ಟ್ ಸಿಲೆಕ್ಟೆಡ್ ಸುಪ್ರೀತಾ ಅವರು. ಸೂಪರ್ 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 ಕಂಗ್ರಾಚುಲೇಷನ್ಸ್. ಕಾಂಪಿಟೇಷನ್ ಪಂಡ ಎಂಚ 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 ಮೋಡ್ ಪೋಪುಂಡು ಉಂದೆಡ್ ದುಂಬಿತ್ತಿನ ಫೇಸ್ ಆಫ್ ರೌಂಡ್ ಯು ಆರ್ ಲಿಟಲ್ ನರ್ವಸ್ ಇಂಚ ಇಚ್ಛ ಇತ್ತುಂಡು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ರೌಂಡ್ ಎಂಚ ಆಪುಂಡು ಗೊತ್ತು ಜಿ ಈಸ್ ಇಟ್ ಗೋಯಿಂಗ್ ಟು ಬಿ ಎಲಿಮಿನೇಟೆಡ್ ಅವು ಒಂದೊಂದು ತೂನಾಗ ಡೈರೆಕ್ಟ್ ಆದ ಫಿನಾಲೆಗೆ ಪೋಪುನಂಚಿನ ಅವಕಾಶ ಆ್ಯಂಡ್ ದ್ಯಾಟ್ ಇಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ದ್ಯಾಟ್ ಇಸ್ ಟು ದ ಹೋಲ್ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಯೋ ಈರೊಂಚೂರು ಜಾಸ್ತಿ ತೆಲ್ಪೊಲಿ ಅಣ್ಣ ಬಾರಿ ಬಾರಿ ಸೀರಿಯಸ್ ಡಿಂಚಮ್ ಏ ಮಲ್ಪ್ಲೆ ಆರ್ನ ಆತೆ ಬಜೆಟ್ ಆತೆ ಅರೆಗ ಆಚೆ ಇಪ್ಪುನು ಬಟ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇರ್ನ ಕೊರಿಯೋಗ್ರಾಫರ್ ಒಲ್ಲೇರು ಸುಪ್ರೀತಾ. ಸುಪ್ರಿಯಾ ಪ್ಲೀಸ್ ವಾಂಟೆಡ್ ಆನ್ ಸ್ಟೇಜ್ ಟು ಸ್ಟ್ಯಾಂಡ್ ನೆಕ್ಸ್ಟ್ ಟು ಸುಪ್ರೀತಾ. ಸೂಪರ್ ಸೂಪರ್ ಕಂಗ್ರ್ಯಾಚುಲೇಷನ್ಸ್. ವಿಘ್ನ ವಿನಾಶಕ ವಿಘ್ನೇಶ್ವರ ಅಂತ ಹೇಳ್ತೇವೆ. ಯಾವುದೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅವನನ್ನು ನೆನೆಸ್ಕೊಂಡ್ರೆ ಅದು ಜಯಶೀಲರಾಗಿ ಬರೋದು ಖಂಡಿತ, ಯಾವುದೇ ವಿಘ್ನ ಇರೋದಿಲ್ಲ. ಸೊ ಇನಿ ಗಣೇಶ ಚತುರ್ಥಿ ಪನ್ಪುನಂಚಿನ ಕಾನ್ಸೆಪ್ಟ್ ಅಂತ ಎತ್ತೊಂದಾರೆ ದಾಯದ ಎತ್ತೊಂದಾರೆ ಕೇನುಜಿ ದಾಯಪಂಡ ಸೆಲೆಬ್ರೇಷನ್ ಅಂತ ಬಂದಾಗ ದಟ್ ಈಸ್ ಒನ್ ಫೇಮಸ್ ಟಾಪಿಕ್ ದಟ್ ಕಮ್ಸ್ ಗಣೇಶೋತ್ಸವ ಮಲ್ಪುಗ ಅಂತ. ಸೊ ವಿತ್ ದ್ಯಾಟ್ ಗೆಟಿಂಗ್ ಅ ಗೋಲ್ಡನ್ ಬಜರ್ ಇಸ್ ಡೆಫಿನೆಟ್ಲಿ ವೆರಿ 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 ಹ್ಯಾಪಿ. ಹೌ ಡು ಯು ಫೀಲ್? ಫಸ್ಟ್ ಆಫ್ ಆಲ್ ಮೈಕ್ ಟು ಹರ್. ಫಸ್ಟ್ ಆಫ್ ಆಲ್ ಯಾನ್ ಎಂಕ್ ಸಪೋರ್ಟಿವ್ ಆದ ಏಪಲ ಒಟ್ಟಿಗೆ എന്നൊಟ್ಟಿಗೆ ಇತ್ತೇರು ಸಂತೋಷ್ ಸರ್ ಅರಿನ್ ಯಾನ್ ಲೆಪ್ಪರೆ ಇಷ್ಟವಂತೋನ್ವೆ ಸಂತೋಷ್. ಎಸ್ ಕಂಗ್ರ್ಯಾಚುಲೇಷನ್ಸ್ ಸಂತೋಷ್. ಆ್ಯಂಡ್ ಐಟ್ ಬೊಕ್ಕ ಬನ್ಲೆ ಫಸ್ಟ್ ಆಫ್ ಆಲ್ ಬಂಡರ್ ಬತ್ತೇ ನೆಕ್ಸ್ಟ್. ಆ್ಯಕ್ಚುಲಿ ಯಾನ್ ಎಂಚಿನೇ ಸ್ಟೆಪ್ ದೆಪ್ಪಾಡು ಸೊ ದಾದಿತ್ತನಲ್ಲ ಈ ಪೋಲ ಯಾನ್ ಉಲ್ಲೆ ನಿಕ್ಕೆ ಎಂಚ ಸಪೋರ್ಟ್ ಬೋರ್ಡು ಯಾನ್ ಕೊರ್ಪೆ. ಆ್ಯಕ್ಚುಲಿ ಇಂಕ ಮಸ್ತ್ ಆವೊಂದಿತ್ತು ದಾದ ಮನ್ಪುನು ಮಸ್ತ್ ಕಾನ್ಸೆಪ್ಟ್ ಉಂಡು ದಾದ ದೆಪ್ಪುನು ನಮ್ಮ ಫುಲ್ ಡಿಸ್ಕಷನ್ ಇತ್ತ. ಸೊ ಫೈನಲ್ ಅದು ದಾದ ಅಂದ್ ಗೊತ್ತುಜಿ ವಿಘ್ನ ನಿವಾರಕನ ಎನ್ನದು ಪೋಂಡು ಸೊ ದೆತ್ತ. ಆ್ಯಕ್ಚುಲಿ ಅರ್ಧ ಖಂಡನೆಲ್ಲ ಪ್ರೆಷರ್ಲಿ ಇತ್ತುಂಡು ಗೋಲ್ಡನ್ ಬಜಾರ್ ಬೋಡು 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 ಫಂದು ಸೊ ಹೆಲ್ಪ್ಲ ಮಂತಿರು ಸರ್ ಇಂಕ. ಸೊ ಫೈನಲಿ ಗೋಲ್ಡನ್ ಬಜಾರ್ ಬತ್ತುಂಡು. ಥ್ಯಾಂಕ್ ಯು ಗಣೇಶ. ಎಸ್ ಗಣೇಶಗೆ ಥ್ಯಾಂಕ್ಸ್ ಪನ್ಪುನ ಹಿಡ್ದು ಒಟ್ಟಿಗೆ ಮ್ಯಾನಿಫೆಸ್ಟೇಷನ್ ಅಂದಿಪ್ಪುಂಡು ಅವ್ರ ಹಸ್ಬೆಂಡ್ ಒಲ್ಲೇರು ಆರು ಗೋಲ್ಡನ್ ಬಜಾರ್ ಬೋರ್ಡ್ ಒಂದು ರಾತ್ರಿ ಇಡೀ ನಿದ್ರೆ ಜನ ಜೈಜರ ಅಂದು ಒಲ್ಲೇರು ಪ್ಲೀಸ್ ಸ್ಟೇಜಿಗೆ ಬರೋಡು ಆರು ವೀಡಿಯೋ ಮಲ್ಪುನ ಇಟ್ಟು ಒಲ್ಲೇರು ವೀರೆಗೆ ಏರಲ್ಲ ವೀಡಿಯೋ ಮಲ್ತು ಕೊರ್ಪೇರು ಬಲ್ಲೆ. ಎಸ್ ಜೋರಾಯಿನ ತಾಟಿ ತೊಟ್ಟಿಗೆ ಲೆಟ್ಸ್ ಕಾಲ್ ದ ಸಪೋರ್ಟ್ ಸಿಸ್ಟಮ್. ಡೆಫಿನೆಟ್ಲಿ ಇಂಚಿನ ಸಪೋರ್ಟ್ ಸಿಸ್ಟಮ್ ಇಲ್ಲ ಡಿಪ್ಪುನಾಗ ದ ಪವರ್ ಆಫ್ ಪರ್ಫಾರ್ಮೆನ್ಸ್ ಬಿಕಮ್ಸ್ ಡಬಲ್. ಎಸ್ ಇದು ಮೈ ಕಾರ್ಯಕ್ಕೆ ಹೋಗ್ಬಿಡು. ಕಂಗ್ರ್ಯಾಚುಲೇಷನ್ಸ್ ಯೋರ್ ಮ್ಯಾನಿಫೆಸ್ಟೇಷನ್ ವರ್ಕ್ಡ್ ಗೋಲ್ಡನ್ ಬಜಾರ್. ಇತ್ತೆ ಈರೆಗೆ ಒಂದು ಟಾಸ್ಕ್ ಉಂಡು ಅರೆಂದು ಏರ್ಪೋರ್ಟ್ ಇಜ್ಜ ಬೇರೆ ಬೇರೆ ಹೆಂಗೆ ಕಾರ್ಯಾಗಿಜ್ಜ ಅದು ಏ ಕಮಾನ್ ಕಮಾನ್ ರಿಯಲಿ ರಿಯಲಿ 3, 2, 1. ಓ ಸೂಪರ್ ಥ್ಯಾಂಕ್ ಯು ದಿಸ್ ಇಸ್ ನಾನು ಪೊಕ್ಕಡೆ ಪನ್ನಿ ಇರ್ ಮಲ್ತಾರಾಗ್ತಾ ಐಕ್ ಕುಡೊಂಜಿ ಗೋಲ್ಡನ್ ಬಜಾರ್ ಕೊರೋಡು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ನಿಖಿಲ್ನ ಸಪೋರ್ಟ್ ಸಿಸ್ಟಮ್ ಆ್ಯಂಡ್ ಯುವರ್ ಲವ್ ಲೆಟ್ ಇಟ್ ಬಿ ದ ಸೇಮ್. ಇರ್ನ ಸಪೋರ್ಟೆಡ್ ದಾತ್ರ ಅರೆ ಗೋಲ್ಡನ್ ಬಜಾರ್ ತಿಕ್ಕದುಂಡು ದಟ್ ಆ್ಯಂಡ್ ಶಿ ಹ್ಯಾಡ್ ಟು ಪ್ರೂವ್ ಇಟ್ ಟು ಯು. ಇರಂಗೆ ಈತ್ ಸಪೋರ್ಟ್ ಮಲ್ದಾರೆ ಆ್ಯಂಡ್ ಶಿ ಇಸ್ ಗಿವನ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಎಸ್ ಇತ್ತೆ contestant. Yes, how are you feeling? I'm feeling very happy and blessed.
ಅಷ್ಟೇ ವೆರಿ ಹ್ಯಾಪಿ ಇಂಕ್ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಲ್ಪರೆ ಬರೋಂದಿಜ್ಜಿ ಎಸ್ ಗೋಲ್ಡನ್ ಬಜಾರ್ ತಿಕ್ಕೋಡು ಒಂದು ಎಕ್ಸ್ಪೆಕ್ಟೇಷನ್ ಎತ್ತಂಡ ದೇವರ ಮಿತ್ತ ನಂಬಿಕೆ ಇತ್ತು ಎನರ್ಜಿ ಜಾಸ್ತಿ ಆ್ಯಕ್ಚುಲಿ ಮುಕ್ಕುಲು ಏಪ ಈ ಪ್ಲ್ಯಾನ್ ಪಂಡಿರು ಗಣಪತಿ ಸೆಲೆಬ್ರೇಷನ್ ಮನ್ಪಗರಲ್ಲಿ ಐ ವಾಸ್ ಇನ್ ಗಣಪತಿ ಟೆಂಪಲ್ ಯಾನ್ ನೆಟೆ ಇತ್ತೆ ಕೇರಳ ನಮ್ಮ ಟೆಂಪಲ್ ಪೋದಿತ್ತದ ಅತ್ತು ಗಣಪತಿ ಟೆಂಪಲ್ ಪೋದಿತ್ತದ ದೇವಸ್ಥಾನ ಇತ್ತೇರು ಅವ್ಲು ಗಣಪತಿಲಿ ಇತ್ತೇರು ಅತ್ತು ಗಣಪತಿ ಟೆಂಪಲ್ ಇತ್ತೀನಿ ಮಧುರ್ ಗಣಪತಿ ಸೊ ಆ ಮೊಮೆಂಟ್ ಡಾರ್ಕ್ ಏನಾಗ ಇಟ್ ವಾಸ್ ಲೈಕ್ ಎಸ್ ಮೇ ಬಿ ದಟ್ ಈಸ್ ಅ ಕಾಲ್ That is a ಆ್ಯಂಡ್ ದಟ್ ಈಸ್ symbol. ಮೈ ಫೇವ್ರೆಟ್ ಗಾಡ್ ಆಸ್ ವೆಲ್ എന്നೊಟ್ಟಿಗೆ ಪಲವ್ ಐ ಕ್ಯಾರಿ ದಟ್ ಒನ್ Idol. along with Okay, me. okay, nice. So ಅವು ಒಂಜಿ ಪಾಸಿಟಿವ್ ಫೀಲಿಂಗ್ ಇತ್ತನ್ ಆ್ಯಂಡ್ ಐ ಟ್ರೈಡ್ ವೆರಿ ನೈಸ್ ಸೊ ರೀಸನ್ಸ್ ಓವೇ ಇಪ್ಪಾಡು ಪರ್ಫಾರ್ಮೆನ್ಸ್ ಎಡ್ಡೆ ಆತಂಡ ಈಜಿನ ಆತ ಸುಲಭಡ ಅಲ್ಪಡ್ದ ಗೋಲ್ಡನ್ ಬಜಾರ್ ಬರ್ಪುನವೇ ಆತ ಏ ಪಡ್ದಂಗೆ ಕಾತೊಂದಿತ್ತ ಒಂಜಿ ಬರೋಡೊಂದು ಅವ್ರ ಅಡ್ಡಲ ಕೈ ಪೋದು ಬಜಾರ್ ಒತ್ತೋಡೊಂದು ಆಂಡ ಆಕ್ಚುಲಿ ಯು ಆರ್ ಇಂಪ್ರೆಸ್ ದ ಫೋಲ್ ಟೀಮ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ದ ಫಸ್ಟ್ ಫೈನಲಿಸ್ಟ್ ಆಫ್ ಸೀಸನ್ 8 ಸೊ ಗೋಯಿಂಗ್ ಸ್ಟ್ರೇಟ್ ಟು ದ ಜಡ್ಜಸ್ ಗೋಯಿಂಗ್ ಟು ಎಲ್ಟನ್ ಜೆಫ್ ಓವರ್ ಟು ಯು ಸುಪ್ರೀತಾ ಎಸ್ ಸರ್ ಓಕೆ ನಾನು ಏಪಲ ಒಂಜಿ ಪನ್ಪೆ ಹಿರಿಯರು ಏಪಲ ಪಂತೇರಿಗೆ ಎಂಚಿನತ್ತ ಪರ್ಫಾರ್ಮೆನ್ಸ್ ಅನ್ನಾಗ ಉಂತೊಂದು ಪಾತೆರಡೊಂದು ವಾವ್ ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಥಿಂಕ್ ದಿಸ್ ಈಸ್ ದ ನೋ ಬೋಲ್ಡ್ ಒಂಜಿ 6 ಹಾಕ್ವೇರು ನೋ ಬೋಲ್ಡ್ ಒಂಜಿ 6 ಹಾಕ್ವೇರು ಐ ಥಿಂಕ್ ಅಟ್ ದಿಸ್ ಪಾಯಿಂಟ್ ಯು ಆರ್ ದ ಗೇಮ್ ಚೇಂಜರ್ ಪನ್ಪೇನ್ ವಾವ್ ಓಕೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಪನ್ಪುನ್ನೆಕ್ಕೆ ಓಕೆ ಇಫ್ ಅಟ್ ಆಲ್ ಈ ಪರ್ಫಾರ್ಮೆನ್ಸ್ ಅಲ್ತದ್ದು ಮೂಲಿತ್ತದು ನೋ ಬಾಲ್ಗೂ ರನ್ಔಟ್ಲ ಆಪುಂಡು ಅರ್ಥ ಅನ್ನತ್ತೆ ಬಟ್ ನೆವರ್ ದ ಲೆಸ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್ ಎನರ್ಜಿ ಪರ್ಫಾರ್ಮೆನ್ಸ್ ವೈಬ್ ಒಕ್ಕ ಸ್ಟೆಪ್ಸ್ ಅವಡ್ ಫಾರ್ಮೇಷನ್ ಒಪ್ಪಡ್ ಕಾಸ್ಟ್ಯೂಮ್ ಸ್ಮೈಲ್ ಎಕ್ಸ್ಪ್ರೆಷನ್ ಎನರ್ಜಿ ಪಾಸಿಟಿವಿಟಿ ಎಂಚಿನ ಉಂಡು ಪೂರ ಇತ್ತುಂಡು. ಒಂದೇ ಗ್ರಾಫ್ ಹಿಡಿತನ್ ಆ್ಯಂಡ್ ಮಾತಿರಲ್ಲ ದ ಎನರ್ಜಿ ವಾಸ್ ಸ್ಪಿಲ್ಲಿಂಗ್ ಕ್ಲಿಯರ್ ಕ್ರಿಸ್ಟಲ್ ಓಕೆ ಇಂಕ್ ಜಾಸ್ತಿ ದಾಲ ಪಂಡ್ರೆ ಬೊಚ್ಚಿ ಅಗೇನ್ God bless you all. Inchane perform one play, and again I want to say this performance is a game changer for you, Suprita. ಥ್ಯಾಂಕ್ ಯು Okay? God bless. Good work, both choreographers. Inchane one play, finale nedde. Okay. God bless and all the best. Thank you so much. That means a lot. Untudu onji comments korodu nanda, it means a lot. So congratulations, choreographers award, dancers award, performers award, and especially for you. You are the only person going to the finale. Mukul pura support maldare. So you are the finalist. So congratulations. And the Panondu, we are going to the next judge. Pramod sir, over to you. Hi Suprita. Namaste, So sir. already dala Pandreji, first of all congratulations. Season 8 da first finalist adir pondula. So ಮಸ್ತ್ ಖುಷಿಯಾಡ ದಯಪಂಡ ಸುಪ್ರೀತನ್ ಎಂಕ್ಲಿತ್ತ ದತ್ತು ತೂತೀನಿ ಸುಪ್ರೀತನ್ 8th 9th ಸ್ಟ್ಯಾಂಡರ್ಡ್ ದಿಂಚ ಶೀಸ್ ಅ ಸೆಂಟ್ ರಿಟರ್ಡ್ ಎನ್ನ ಸ್ಟೂಡೆಂಟ್ ಆರೆ ಸೊ ಐದು ಬಕ್ಕ SDM ಕಾಲೇಜ್ ಅಂಚ ಇಂಕ ಸುಪ್ರೀತ ಆ್ಯಸ್ ಅ ಡಾನ್ಸರ್ ಇಂಕ ತುಂಬುಲ್ಲ ಪರಿಚಯ ಉಂಡು ಬಟ್ ಈ ಕಾಂಪಿಟೇಷನ್ಗೆ ಬಂದಾಗ ಸ್ಟಾರ್ಟಿಂಗ್ ಎಂಕ್ ಪ್ರತಿ ಒಂಜಿ ನೆಕ್ ರೌಂಡ್ಗಳ ಕ್ರಿಟಿಸೈಸ್ ಮಲ್ತೊಂದಿತ್ತ ಆಮೇಲೆ ಅಡಿಗೆ ಪನ್ಪಿರತ್ತೆ ಮೆಲ್ಲ 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 ಪೋದು 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 ಲಾಸ್ಟ್ ವಿನ್ ಆಪುಂಡು ಅಂಚೆನೆ ಸೊ ಸುಪ್ರೀತಾ ಮಸ್ತ್ ಶೋಕ್ ಮಲ್ತ ಸ್ಪೆಷಲಿ ಇರ್ನ ಡೇರಿಂಗ್ ಕೊರೋಡು ದಯಪನ್ನ ಇರ್ನ ಸೈಡ್ ಇತ್ತಿನ 4 ಪಿಲಿಕಲ್ಲ ಎದುರಿ ಅಕ್ಲಿಗೆ ಮ್ಯಾಚ್ ಆಪಿನ ಅಂಚೆನೆ ನಲ್ತಾರತ ಏರಾವ್ 4 ಪಿಲಿಕಲ್ ರಾಹುಲ್ ಅಕ್ಕುಲ್ ನಾಜ್ ಪರ್ಬುಲೆ Pura ಆರಾಮಡ್ ಕುಲ್ದೇರಿ. ಓಕೆ ಸೊ ಅಕ್ಲಿಗೆ ಮ್ಯಾಚ್ ಮಲ್ ದಯಪಂಡ ಎಂಕ್ಲ ಅಕ್ಲ ಆಲ್ರೆಡಿ ಕಾಲೇಜಿಗೆ ಪುರ ಏನಕ್ಲಿ ಕೊರಿಯೋಗ್ರಾಫ್ ಮಲ್ತಿನ ಎಂಕ್ ಗೊತ್ತು ನಕ್ಲಿ ವಾ ನಮ್ನ ಡಾನ್ಸರ್ಸ್ ಡಾನ್ಸ್ ಸ್ಟೇಜ್ ಎಂಚ ಮರಲೇ ಅಪೇರಿಂದ ಅಕ್ಲಿಗೆ ಮ್ಯಾಚ್ ಆದಿರ್ ಸೆಂಟರ್ಡ್ ಅಕ್ಲೊಟ್ಟಿಗೆ ಆ ಎನರ್ಜಿ ಆಂಡಲ ಎಂಕ್ಲು ಇರ್ನ ಮಿತ್ತಿತ್ತು ನಾ ಕಾನ್ಸಂಟ್ರೇಷನ್ ಈವನ್ ಕಾಸ್ಟ್ಯೂಮ್ಸ್ ಆವಡ ಕಂಪ್ಲೀಟ್ ಆ ಮರಾಠಿ ಲಾವಣಿದ ಕಾಸ್ಟ್ಯೂಮು ಯೆಲ್ಲೋ ಬಕ ಪಿಂಕ್ ಬಕ ಇರ್ನ ಗ್ರೀನ್ ಕಾಂಬಿನೇಷನ್ ಸಾಂಗ್ ಮಿಕ್ಸಿಂಗ್ ಸ್ಪೆಷಲಿ ಸಾಂಗ್ಸ್ ಪ್ರತಿ ಒಂಜಿ ಸಾಂಗ್ ಹೈ ರೇಂಜ್ ಇತ್ತು ಆಸೆ ಎನರ್ಜಿ ಇರ್ನ ಪರ್ಫಾರ್ಮೆನ್ಸ್ ಇತ್ತು ಸೊ ಸಂತು ಸರ್ ಸುಪ್ರಿಯಾ ಸುಪ್ರೀತಾ ಆ್ಯಂಡ್ ಎಂಟೈರ್ ಗ್ರೂಪ್ ಆಲ್ ದ ಬೆಸ್ಟ್ ಗಣಪತಿ ಬಪ್ಪ
ಮೋರಿಯಾ. ಓಕೆ ಸೂಪರ್ ಸರ್ ಸಂತೋಷ್ ಬನ್ನಿ. ಹಾಂ ನಮಸ್ತೆ. ನಮಸ್ತೆ. ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಹಾರ್ಡ್ ವರ್ಕ್ ಮಾಡಿ ಮಸ್ತ್ ಜನ ಒಳ್ಳೆ 2 ಜನ ಆರು ನೆಕ್ಸ್ಟ್ ರೌಂಡು ಗ್ರೂಪ್ ರೌಂಡ್ ಬಂದಾಗ ಸೆಲೆಬ್ರೇಷನ್ ಮಾಡಿ ಫಸ್ಟ್ ಬಂದಿತ್ತೆ January 1st ನಮ್ಮ ಫಸ್ಟ್ ವರ್ಷರೇ ನಮಗೆ ಬಿಗಿನಿಂಗ್ ಗಣಪತಿನ ಬ್ಲೆಸ್ಸಿಂಗ್ ಬೋರ್ಡ್ ನಮಗೆ ಬತ್ತನೆ ಇಮಿಡಿಯೇಟ್ಲಿ ಗಣೇಶನ ಪಾಡ್ಲೆ ಬಂದಿತ್ತು ಅವೇನು ಅಂಚನೆ ಮಾಡ್ತೀರಿ ಅಂಚನೆ ನೆಕ್ಸ್ಟ್ ಸಪೋರ್ಟ್ ಮಾಡ್ತೀನಿ ಎನ್ನ ಡಾನ್ಸರ್ಸ್ ಆ್ಯಂಡ್ ಬ್ಯಾಂಡ್ ದಗಲು ಪ್ರತಿಯೊರಿಲ್ಲ ಆ್ಯಂಡ್ ಎನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ರಾಪರ್ಟೀಸ್ ಇದ್ದಾರೆ ಎನ್ನ ಕಾಸ್ಟ್ಯೂಮ್ ಗ್ಯಾಲರಿ ಸಂದೇಶ್ ಪ್ಲೀಸ್ ಆನ್ ದಿ ಸ್ಟೇಜ್ ಬಲೆ ಇಮೇರಿ ಎನ್ನ ಕಾಸ್ಟ್ಯೂಮ್ ಡಿಸೈನ್ ಮಕ್ಕ ಪ್ರಾಪರ್ಟೀಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂಚನೆ ಸಾಂಗ್ ಮಿಕ್ಸಿಂಗ್ ನಾಜಿಮ್ ಥ್ಯಾಂಕ್ ಯು ನಾಜಿಮ್ ನೆಕ್ಸ್ಟ್ ಮೇನ್ ಪಿರೋಂಜಿ ಮೇನ್ ಎಂಗ್ಲ ದೇವರು ಗಣಪತಿ ಪಾಡ್ನಾರು ರೋಹಿತ್ ಪ್ಲೀಸ್ ಬಲೆ ಅರೆನೊಂಜಿ ತೂವೋಡು ಗಣಪತಿ ಅವರನ್ನು ಸಡನ್ ಉಂತುನಾಗ ಮೈ ಜುಮ್ ಎಂಕ್ಲೆಗೆ ಸೊ ಸುಪ್ರೀತಾ ಹಸ್ಬೆಂಡ್ ಬಂತಿರ್ಗತ್ತೆ ಗೋಲ್ಡನ್ ಈ ಸಲ ಬೋರ್ಡ್ ಎಂಡ್ ಅರ್ಧ ಗೋಲ್ಡ್ ನನ್ನ ಚೈನ್ ಮಿನಿಕೆಲ್ಲೆ ಎಟ್ ದ ಟೈಮ್ ಅವೇ ಥ್ಯಾಂಕ್ ಯು ಪ್ರಮೋದ್ ಸರ್ ಈ ಪಂಡಿನ ಇಟ್ಟ ಒಂಜಿ ಲೈನ್ ಅಂದೆಪ್ಪೆ ಓಲಾಂಡ ಹಸ್ಬೆಂಡ್ ಇಟ್ಟ ಪಂಡಿಂಡ ಅತ ಏರಾಂಡ್ಲ ಪೋದು ಪಂಡಿಂಡ ಗೋಲ್ಡನ್ ಚೈನ್ ಏರ್ಲ ದೆತ್ತು ಕೊರ್ಪೇರು ಅಂಡ ಗೋಲ್ಡನ್ ಬಜರ್ ತಿಕ್ಕುನು ಭಾರಿ ಕಷ್ಟ ಅಂಚಿತ್ನ ಗೋಲ್ಡನ್ ಬಜರ್ ಇರಕ್ ತಿಕ್ಕದುಂಡು ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸೂಪರ್ ಪರ್ಫಾರ್ಮೆನ್ಸ್ ಸೌಜನ್ಯ ಒಂಜಿ ಪಾತ್ರ ಸಂದೇಶ್ ಆ್ಯಕ್ಚುಲಿ ಹೀಸ್ ಅ ರಿಯಾಲಿಟಿ ಶೋದ ವಿನ್ನರ್ ವರ್ಲ್ಡ್ ಕೊಂಕಣಿ ರಿಯಾಲಿಟಿ ಶೋಸ್ ವಿನ್ ಆತೇರು ವರ್ಲ್ಡ್ ವೈಸ್ ಆರ್ ಕೊಂಕಣಿ ರಿಯಾಲಿಟಿ ಶೋಸ್ ವಿನ್ ಆತೇರು ಈಸ್ ಅ ವೆರಿ ಗುಡ್ ಡಾನ್ಸರ್ ಆ್ಯಂಡ್ ಕೊರಿಯೋಗ್ರಾಫರ್ ಮಸ್ತ್ ಹಂಬಲ್ ಉಪ್ಪೇರ್ತು ಯಾರ ಬಟ್ ವೆರಿ ಟ್ಯಾಲೆಂಟೆಡ್ ಬಾಯ್ ವೆಲ್ಕಮ್ ಡಾನ್ಸ್ ಮಮ್ಮಿಗೆ ವೆಲ್ಕಮ್ ಸಂದೇಶ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆಡೆ ಇಂಚಿನ ಟ್ಯಾಲೆಂಟ್ಸ್ ಎಂಗ್ಲೊಟ್ಟಿಗೆ ಸೇರೊಂದುಲ್ಲೇರು ಪಂಡಾಗ ಎಂಗ್ಲೆಗ್ಲ ಖುಷಿ ಆಪುಂಡು ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಟು ಆರ್ ಪಂಡಿಲೆಕ್ಕನೆ ಬಸ್ ಹಂಬಲ್ ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದ ಹೋಲ್ ಟೀಮ್ ವೆಲ್ ಡನ್ ಗೈಸ್ ಇನ್ನು ಸೆಲೆಬ್ರೇಷನ್ ತೋ ಬಂತಾಯ ಗೋಲ್ಡನ್ ಬಜರ್ ತಿಕ್ಕನಾಗ ನಿಕ್ಲೆ ಗೊತ್ತಾತಜಿ ಅಣ್ಣ ಎತ್ತೆ ಮಾತೆಲ್ಲ ಒಂಚೂರು ಗೋಲ್ಡನ್ ಪಾತೋದು ಏನು 1 2 3 ಪನ್ನಾಗ ಓರಾನೆ ಗೋಲ್ಡನ್ ಬಜರ್ ನಿಕ್ಕಲೇ ಪಾಡುವಾರು ಓಕೆ ಗೆಟ್ ಅಪ್ ಗ್ರ್ಯಾಬ್ ಯು ಗೋಲ್ಡ್ಸ್ ಮಾತೆಲ್ಲ ಎವ್ರಿಬಡಿ ಸೊ ಡಾನ್ಸ್ ಫಾರ್ ಮಿ ಡಾನ್ಸ್ ಸೀಸನ್ 8 ನಲ್ಲಿ ಫಸ್ಟ್ ಫೈನಲಿಸ್ಟ್ ಆಗಿ ಸಿಲೆಕ್ಟ್ ಆಗಿರುವಂತ ಸುಪ್ರೀತಾ